ಎಸ್ ವೀಕ್ಷಕರೇ, ಶಾಸಕರೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಉಡುಪಿ ಜಿಲ್ಲೆಯ ಜನಪ್ರಿಯ ಶಾಸಕರಾದಂಥ ಪ್ರಮೋದ್ ಮಧ್ವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಹಲವಾರು ಕರೆಗಳು ಬಂದಿದ್ದಾವೆ. ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾಗಿರುವಂಥ ಪರಿಹಾರ ಕ್ರಮಗಳನ್ನೆಲ್ಲ ಹೇಳಿದರು. ತಾವು ಕೂಡ ಕರೆಯನ್ನು ಮಾಡ್ಬೋದು, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ಈಗೊಬ್ಬರು ವೀಕ್ಷಕರು ಕರೆಯನ್ನು ಮಾಡಿದ್ದಾರೆ. ಅವರ ಕರೆಯನ್ನು ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರಿಗೆ? ಶಂಕರ್ ನಾರಾಯಣ್ ಬ್ರಹ್ಮಾವರ. ಶಂಕರ್ ನಾರಾಯಣ್ ಅವರೇ, ಮಾತಾಡಿ. ಶಾಸಕರಿದ್ದಾರೆ ನಮ್ಮೊಂದಿಗೆ. ನಮಸ್ತೆ ಸರ್. ನಮಸ್ತೆ. ಎಸ್, ಕೇಳ್ತಾ ಇದೆ. ಮಾತಾಡಿ, ತಾವು ಮುಂದುವರಿಸಿ. ಬ್ರಹ್ಮಾವರ ತಾಲೂಕು ಮಾಡೋ ಬಗ್ಗೆ ಒಂದು ಸ್ವಲ್ಪ ಅಭಿಪ್ರಾಯ ಕೇಳಬೇಕಿತ್ತು. ಎಸ್, ಓಕೆ, ಧನ್ಯವಾದಗಳು. ಏನಂತೆ ಶಂಕರ್ ನಾರಾಯಣ ಅನ್ನೋರು ಕರೆಯನ್ನು ಮಾಡಿದರು. ಬ್ರಹ್ಮಾವರ ತಾಲೂಕು ರಚನೆಯ ಬಗ್ಗೆ ಅವರು ಕೇಳ್ತಾ ಇದ್ರು. ಬ್ರಹ್ಮಾವರ ತಾಲೂಕು ರಚನೆ ಆಗ್ತದೋ ಇಲ್ವೋ? ಈಗ ತಾಲೂಕು ರಚನೆಯ ಬಗ್ಗೆ ಇನ್ನೂ ಕೂಡ ಸರ್ಕಾರ ಘೋಷಣೆ ಮಾಡಲಿಲ್ಲ. ಆ ಪಟ್ಟಿಯಲ್ಲಿ ಬ್ರಹ್ಮಾವರ ತಾಲೂಕಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಉಡುಪಿ ತಾಲೂಕಿಗೆ ಈ ಪವರ್ ಕಟ್ ಇರಬಾರ್ದು. ಉಡುಪಿ ತಾಲೂಕು, ರಾಯಚೂರು ತಾಲೂಕು ಮತ್ತು ಬೆಳ್ಳಾರಿ ತಾಲೂಕು ಎಲ್ಲೆಲ್ಲಿ ಕಲ್ಲಿದ್ದಲು ಆಧಾರಿತ ಪವರ್ ಕಂಪನಿ ಇದೆ, ಅಲ್ಲಿ 24 ಗಂಟೆ ವಿದ್ಯುತ್ ಕೊಡಬೇಕು, ವಿದ್ಯುತ್ ಕಡಿತ ಮಾಡಬಾರ್ದು ಅಂತ ನಾವು ಮಂತ್ರಿಗಳ ಹತ್ರ ಮಾತಾಡಿದ್ದೇವೆ, ವಿನಯ್ ಕುಮಾರ್ ಸೊರಕೆ ಮತ್ತು ನಾನು. ಸೊ ಹಾಗಾಗಿ ಒಂದು ವೇಳೆ ಅದು ಘೋಷಣೆ ಸದ್ಯದಲ್ಲಿ ಆಗುವಂಥ ಸಂದರ್ಭ ಇದೆ. ಆವಾಗ ಬ್ರಹ್ಮಾವರ ತಾಲೂಕು ಆದರೆ ಪುನಃ ಅಲ್ಲಿ ಪವರ್ ಕಟ್ ಪ್ರಾರಂಭ ಆಗುತ್ತೆ. ಆದರೆ ಇದನ್ನು ಹೇಳಿದ್ದು ನಾನು, ಒಂದೊಂದು ತಾಲೂಕು ರಚನೆ ಆದಾಗ ಅದರಲ್ಲಿ ಲಾಭವೂ ಇರುತ್ತೆ, ನಷ್ಟ. ಅಲ್ಲಿ ಅವ್ರು ಹೇಳೋದು ತಾಲೂಕು ರಚನಾ ತಾಲೂಕು ಕೇಂದ್ರ ಆದರೆ ಅಲ್ಲೊಂದು ಆರೋಗ್ಯ ಕೇಂದ್ರ ಬರುತ್ತೆ. ಇಲ್ಲ, ಈಗ ಎಲ್ಲ ಉಂಟಲ್ಲಿ. ಸಮುದಾಯ ಆಸ್ಪತ್ರೆ ಇದೆ, ತಾಲೂಕು ಕಚೇರಿ ಇದೆ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅಲ್ಲಿದ್ದಾರೆ. ಬ್ರಹ್ಮಾವರದಲ್ಲಿ ಎಲ್ಲವೂ ಇದೆ. ಬ್ರಹ್ಮಾವರ ತಾಲೂಕಾಗಿ ಇನ್ನು ಹೆಚ್ಚಿಗೆ ಏನೂ ಆಗಬೇಕಾಗಿ ಇಲ್ಲ, ಬಟ್ ಜನರ ಬೇಡಿಕೆ ಇದೆ ಬ್ರಹ್ಮಾವರ ತಾಲೂಕು ಆಗಬೇಕು ಅಂತ. ಅದರಲ್ಲೂ ಕೂಡ ಕೆಲವು ಗ್ರಾಮಗಳು, ಕಲ್ಯಾಣಪುರ, ಉಪ್ಪೂರು, ಕೆಮ್ಮಣ್ಣು, ನಮ್ಮ ಬ್ರಹ್ಮಾವರ ತಾಲೂಕು ಬೇಡ, ನಾವು ಉಡುಪಿಯಲ್ಲಿ ಇರ್ತೇವೆ ಅಂತ ಹೇಳುವವರು ಇದ್ದಾರೆ. ಸೊ ಹಾಗಾಗಿ ಅಷ್ಟು ಗೊಂದಲಗಳು ಇದೆ. ಬಟ್ ಅದರ ಅರ್ಥ ನಾನು ತಾಲೂಕು ಆಗಬಾರ್ದು ಅಂತ ಹೇಳೋದಿಲ್ಲ. ತಾಲೂಕು ಆದರೆ ಒಳ್ಳೆಯದೇನೆ. ಆದರೆ ತಾಲೂಕು ಆದಾಗ ಕೆಲವು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಅಂತ ನಾನು ಉದಾಹರಣೆ ಸಮೇತ ಹೇಳಿದ್ದೇನೆ. ಈಗಾಗಲೇ ಹೇಳಿದೆ ನಾನು, ಉಡುಪಿ ನಗರಸಭೆಗೆ 2ನೇ ತಾರೀಕು ಬೆಳಿಗ್ಗೆ 10 ರಿಂದ 5:30 ತನಕ ನಾನು ಅಲ್ಲಿ ಎಲ್ಲ ಟೇಬಲ್ಗೆ ಹೋಗಿ ಎಷ್ಟು ಅಲ್ಲಿರುವಂಥ ಕಡತಗಳ ವಿಲೇವಾರಿಯನ್ನು ಪರಿಶೀಲನೆ ಮಾಡ್ತೀವಿ. 2ನೇ ತಾರೀಕು ಜೂನ್ ನಗರಸಭೆ, 3ನೇ ತಾರೀಕು ಜೂನ್ ಬ್ರಹ್ಮಾವರ ತಾಲೂಕು ಆಫೀಸ್, 7ನೇ ತಾರೀಕು ಉಡುಪಿ ತಾಲೂಕು ಆಫೀಸ್, ಮತ್ತು 10ನೇ ತಾರೀಕು RT ಆಫೀಸ್ ಮಣಿಪಾಲ. ಯಾರಿಗಾದ್ರೂ ಇಲ್ಲಿ ಕಡತ ವಿಲೇವಾರಿ ಬಾಕಿ ಇದ್ದರೆ ಆ ದಿವಸ ಅಲ್ಲಿ ಬಂದರೆ ನಾನು ಅವರ ಸಮ್ಮುಖದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ. ಎಸ್ ವೀಕ್ಷಕರವರು ಹೇಳ್ತಾ ಇದ್ರು, ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕಡತ ವಿಲೇವಾರಿ ಆಗೋದು ವಿಳಂಬ ಆಗ್ತಾ ಇದೆ ಅಲ್ಲೆಲ್ಲ ಅವರು ಭೇಟಿಯನ್ನು ಮಾಡಿ ಅಲ್ಲಿರುವಂಥ ಅಧಿಕಾರಿಗಳು ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ತಮ್ಮದು ಯಾವುದಾದ್ರೂ ಕಡತಗಳು ಅಲ್ಲಿ ಬಾಕಿ ಉಳಿದಿದ್ರೆ ಅವರು ಹೇಳಿದಂಥ ದಿನಾಂಕದಂದು ಅಲ್ಲಿ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಮಸ್ತೆ. ಬ್ರಹ್ಮಾವರದಿಂದ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ. ಬ್ರಹ್ಮಾವರದಿಂದ ಮಾತಾಡ್ತಾ ಇದ್ದೇವೆ. ಸದಾಶಿವ ಶೆಟ್ಟಿ ಅವರು ಅಂತೇಳಿ. ಯಾಕಂದ್ರೆ ನಮ್ಮ ಬ್ರಹ್ಮಾವರ ಹಳಪೇಟೆ ರಸ್ತೆ ಅಗಲೀಕರಣ ಮತ್ತೆ ಒಂದು ಡ್ರೈನೇಜ್ ಸಮಸ್ಯೆ ಇದೆ, ಎರಡು ಪ್ರಮುಖವಾಗಿರುವಂತಹ ಸಮಸ್ಯೆಗಳು. ಅದ್ರ ಬಗ್ಗೆ ನಮ್ಮ ಶಾಸಕರು ಏನು ಕ್ರಮವನ್ನು ಕೈಗೊಳ್ಳ, ಮುಖ್ಯವಾಗಿ ಡ್ರೈನೇಜ್ ಸಮಸ್ಯೆ. ಯಾಕಂದ್ರೆ ಈಗ ಬಹುಬಾಳಿಗೆ ಕಟ್ಟಡಗಳಿಂದ ಜನರು ಅಲ್ಲಿ ಬದುಕುವುದೇ ಬಹಳಷ್ಟು ಕಷ್ಟಕರವಾದಂತಹ ಸಮಸ್ಯೆ ಎದುರಾಗಿದೆ. ಈ ಒಂದು ಡ್ರೈನೇಜ್ ಸಮಸ್ಯೆ ಮತ್ತು ಒಂದು ಹಳಪೇಟೆ ಅಗಲೀಕರಣ, ಈ ಎರಡು ಯೋಜನೆಗಳಿಗೆ ಕೂಡಲೇ ಕಾರ್ಯರೂಪಕ್ಕೆ ಬರುವಂತೆ ನಮ್ಮ ಶಾಸಕರು ಸಹಕರಿಸಬೇಕೆಂದು ವಿನಂತಿಸುತ್ತೇವೆ. ಓಕೆ, ಧನ್ಯವಾದಗಳು ಸದಾಶಿವ ಶೆಟ್ಟಿ. ಹಳೆ ಬ್ರಹ್ಮಾವರ ಪೇಟೆ ರಸ್ತೆ ಅದು ಅಗಲೀಕರಣಕ್ಕೆ ಟೆಂಡರ್ ಆಗಿದೆ. ಅದಕ್ಕೆ ಅಗಲೀಕರಣ ಆಗಿ ಚಂದ ಮಾಡಲಿಕ್ಕೆ ಟೆಂಡರ್ ಆಗಿದೆ. ನನಗೆ ತಿಳಿದಾಗೆ ಸುಮಾರು 1,20,00,000 ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ. ಸೊ ಅದರ ಕೆಲಸ ಈಗ ಮಳೆಗಾಲದೊಳಗೆ ಮಾಡಲಿಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಅಂತೂ ಅದು ಮಳೆಗಾಲ ಮುಗಿದ ಕೂಡಲೇ ಆಗುತ್ತೆ. ಇನ್ನೊಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಬಗ್ಗೆ ಹೇಳಿದರು. ಈಗ ಈ ಗ್ರಾಮೀಣ ಪ್ರದೇಶಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಲಿಕ್ಕೆ, ಒಳಚರಂಡಿ ವ್ಯವಸ್ಥೆ ಮಾಡಲಿಕ್ಕೆ ಯಾವ ಅನುದಾನವೂ ಇಲ್ಲ ಗ್ರಾಮೀಣ ಪ್ರದೇಶ. ಅಲ್ಲಿ ಬಹಳ ಪ್ರಮುಖವಾಗಿ ಬ್ರಹ್ಮಾವರದ ಸಮಸ್ಯೆ ಏನು ಅಂದರೆ ಅಲ್ಲಿರುವಂಥ ಒಂದು ಬಹುಮಹಡಿ ಕಟ್ಟಡಗಳು, ಅಲ್ಲಿ ವ್ಯವಸ್ಥೆಯನ್ನು ಪರಿಗಣಿಸದೆ ಅವುಗಳಿಗೆ ಹೇಗೆ ಅಲ್ಲಿ ಅನುಮತಿಯನ್ನು ಕೊಟ್ಟರು ಅನ್ನುವಂಥ ಪ್ರಶ್ನೆ ಗ್ರಾಮ ಪಂಚಾಯತ್ನವ್ರು ಕೊಟ್ಟಿದ್ದಾರೆ. ಯಾಕಂದರೆ ಆಯಾಯ ಬಹುಮಾಡಿ ಕಟ್ಟಡದವರು ಅವರ ತ್ಯಾಜ್ಯವನ್ನು ಅವರೇ ವಿಲೇವಾರಿ ಮಾಡಬೇಕು. ಅವರು ETP ಹಾಕಿ
ತ್ಯಾಜ್ಯ ವಿಲೇವಾರಿಯನ್ನು ಮಾಡಬೇಕಾಗಿತ್ತು, ಅದು ಮಾಡದೇನೆ ಮಾಡ್ತಿದ್ದಾರೆ. ಅದಕ್ಕೀಗ ನಾವು ಈ ವಾರಂಬಳ್ಳಿ ಪಂಚಾಯತ್ ಮತ್ತು ಚಾಂತಾರು, ಹಾರಾಡಿ ಮತ್ತು ಹಂದಾಡಿ ಈ 4 ಗ್ರಾಮ ಪಂಚಾಯತ್ಗಳನ್ನು ಒಂದುಗೂಡಿಸಿ ಒಂದು ಪುರಸಭೆ ಅಥವಾ ನಗರಸಭೆ, ಬ್ರಹ್ಮಾವರ ಪುರಸಭೆ ಅಂತ ಮಾಡಿ ಮೇಲ್ದರ್ಜೆಗೆ ಏರಿಸಿ, ಮತ್ತು ಸರ್ಕಾರದಿಂದ ಬೇಕಾದಷ್ಟು ಅನುದಾನ ಬರುತ್ತೆ, ಅದರ ಮೂಲಕ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದೇವೆ. ಈ 4 ಪಂಚಾಯತ್ಗಳು ಕೂಡ ನಿರ್ಣಯ ಮಾಡಬೇಕಾಗಿದೆ, ನಮ್ಮನ್ನು ಪುರಸಭೆಯನ್ನಾಗಿ 4 ಪಂಚಾಯತ್ ವಿಲೀನಗೊಳಿಸಿ ಅಂತ ಒಂದು ನಿರ್ಣಯ ಮಾಡಬೇಕಾಗಿದೆ. ಆ ನಿರ್ಣಯದ ಪ್ರತಿ ನನ್ನ ಕೈಗೆ ಇನ್ನೂ ಬಂದಿಲ್ಲ. ಯಾವಾಗ 4 ಪಂಚಾಯತಿಂದ ನಿರ್ಣಯದ ಪ್ರತಿ ನನ್ನ ಕೈಗೆ ಬರುತ್ತೆ, ಆಗ ಬ್ರಹ್ಮಾವರವನ್ನು ಪುರಸಭೆ ಅಥವಾ ನಗರಸಭೆಯಾಗಿ, ಅದಕ್ಕೆ ಪುರಸಭೆಗೆ ಎಷ್ಟು ಜನಸಂಖ್ಯೆ ಮತ್ತು ನಗರಸಭೆಗೆ ಎಷ್ಟು ಜನಸಂಖ್ಯೆ ಅಂತ ಲೆಕ್ಕ ಇದೆ. ಆ 4 ಪಂಚಾಯತ್ಗಳು ಒಟ್ಟಾದಾಗ ಎಷ್ಟು ಜನಸಂಖ್ಯೆ ಬರುತ್ತೆ, ಅದಕ್ಕೆ ಅನುಗುಣವಾಗಿ ಪುರಸಭೆಯ ನಗರಸಭೆಯಾಗಿ ಘೋಷಣೆ ಮಾಡಿದ ಮೇಲೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಮಸ್ಯೆ ಪರಿಹಾರ ಆಗುತ್ತೆ, ಅಲ್ಲಿಯವರೆಗೆ ಆಗೋದಿಲ್ಲ. ಓಕೆ ಸರ್, ಓಕೆ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಕಟ್ಟಾಯ್ತು ಸರ್. ನಾನು ಅದೇ ಅಂಡರ್ಗ್ರೌಂಡ್ ಡ್ರೈನೇಜಿನ ಸಮಸ್ಯೆ ಈಗ ಉಡುಪಿ ನಗರದಲ್ಲಿ ಕೂಡ ಹಲವಾರು ಕಡೆಗಳಲ್ಲಿ ಈ ರೀತಿಯ ಸಮಸ್ಯೆಗಳಿದೆ. ಉಡುಪಿ ನಗರದಲ್ಲಿ 30% ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಇದ್ದಲ್ಲಿ ಕೂಡ ಸರಿಯಾಗಿ ಆಗಿಲ್ಲ. ಮುಖ್ಯ ಹೈವೇಯಲ್ಲೇ ಮತ್ತೆ 70% ಬಾಕಿ ಇದೆ. ಈ ಮಣಿಪಾಲ, ಕಲ್ಯಾಣಪುರ, ಮಲ್ಪೆ, ಬೈಲೂರು ಇದೆಲ್ಲ ಬಾಕಿ ಇದೆ. ಸೊ ಅದಕ್ಕಾಗಿ ಈಗ 50 ಕೋಟಿ ರೂಪಾಯಿ ಬರ್ತಾ ಇದೆ. ಬಟ್ 50 ಕೋಟಿಯಲ್ಲಿ ಎಷ್ಟು ಸರಿ ಮಾಡಲಿಕ್ಕೆ ಆಗ್ತದೆ? ನನ್ನ ಒಂದು ಉದ್ದೇಶ ಏನಂದರೆ, ಉಡುಪಿ ನಗರದೊಳಗೆ ಈಗ ಡ್ರೈನೇಜ್ ವ್ಯವಸ್ಥೆ, ಈಗ ಮಠದ ಬೆಟ್ಟಿನಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಸೊ ಎಲ್ಲೆಲ್ಲಿ ಕೃಷ್ಣ ಮಠದಲ್ಲಿ, ನಾನು ಮೊನ್ನೆ ಸ್ವಾಮಿಗಳು ನನಗೆ ಕರೆಸಿದ್ರು, ಕೃಷ್ಣ ಮಠದ ಡ್ರೈನೇಜ್ ವ್ಯವಸ್ಥೆ ಲೀಕ್ ಆಗಿ ಅಲ್ಲಿ ಬಾವಿಗೆ ನೀರು ಹೋಗಿ ನಮಗೆ ಪೂಜೆಗೂ ನೀರು ಸಿಗ್ತಾ ಇಲ್ಲ ಅಂತ ಸ್ವಾಮಿಗಳು, ಪಳಿಮಾರ್ ಸ್ವಾಮಿಗಳು ನನ್ನ ಹತ್ರ ಹೇಳಿದ್ದಾರೆ. ಸೊ ಹಾಗಾಗಿ ಈಗಿರುವಂಥ ಎಕ್ಸಿಸ್ಟಿಂಗ್ ಡ್ರೈನೇಜ್ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕು ಮತ್ತು ಇಲ್ಲದ ಜಾಗಕ್ಕೂ ಕೂಡ ಡ್ರೈನೇಜ್ ಸಮಸ್ಯೆ ಆಗಬೇಕು. ಸೊ ಇದಕ್ಕೆ 50 ಕೋಟಿ ಸ್ಯಾಂಕ್ಷನ್ ಆಗಿದೆ, ಕಡಿಮೆ ಬಿದ್ದರೆ ಹೆಚ್ಚು ದುಡ್ಡು ತರಲಿಕ್ಕೆ ಪ್ರಯತ್ನ. ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರಿಗೆ? ನಾನು ಕರೆ ಮಾಡೋದು ಮಂಗಳೂರಿಂದ. ಆದ್ರೆ ವಿಷಯ ಉಡುಪಿಯದ್ದಾದ್ರೂ ಐ ವಾಸ್ ಇನ್ಸ್ಪೈರ್ಡ್ ಬೈ ಹಿಮ್, ಅವರ ಕೆಲಸ ನೋಡಿ ಸರಿ ಸರಿ ನನಗೆ ಮಾತಾಡ್ಬೇಕು ಅವರಲ್ಲಿ. ನಮ್ಮ ಜಿಲ್ಲೆಯ MLAಗಳಿಗೆ ಮಾದರಿ ಆಗ್ಬೇಕು. ಅದಕ್ಕೆ ಹೇಳಿ. ಅದಕ್ಕೆ ಒಂದು ಶಬ್ದ, ಅವರ ಅಪ್ರಿಸಿಯೇಷನ್ ಮತ್ತು ಅವರ ಕ್ರಮವನ್ನು ನಾವು. ಹಲೋ, ಕೇಳ್ತಾ ಇದೆ, ಮಾತಾಡಿ, ಮುಂದುವರಿಸಿ. ಮಾನ್ಯ ಮಧ್ವರಾಜರವರು ನಿಜವಾಗಿ ನಮ್ಮ ಜಿಲ್ಲೆಯ 2 MLAಗಳಿಗೆ ಅಂದ್ರೆ ನಮ್ಮ ಬಾವರವರು ಮತ್ತೆ ಲೋಬರ್ ಅವರಿಗೆ ಅವರು ಮಾದರಿ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಲ್ಲಿ ಅವರು ಪ್ರತಿ ರೆವಿನ್ಯೂ ಇಲಾಖೆಗೂ, RTO ಆಫೀಸಿಗೂ, ಇನ್ನು ಶಿಕ್ಷಣ ಇಲಾಖೆಗೂ ಅವರು ನಿಯಮಿತವಾಗಿ ಹೋಗಿ ಅಲ್ಲಿ ಕಡತಗಳು ಸರಿಯಾಗಿ ಸಂಬಂಧಪಟ್ಟ ಗುಮಾಸ್ತರು ಮಾಡ್ತಾ ಇದ್ದಾರಾ ಅನ್ನೋದನ್ನು ಹೋಗಿ ನೋಡುವುದರಿಂದ ಅವರ ಪ್ರಾಮಾಣಿಕತೆ ನಿಜವಾಗಿ ನಮ್ಮ ಈ 2 MLAಗಳಿಗೆ ಅದು ಮಾದರಿ ಆಗಬೇಕು. ನಾನು ತಿಳ್ಕೊಂಡ ಪ್ರಕಾರ ಇಲ್ಲಿ ಅಂತಹದ್ದೊಂದು ಕೆಲಸವೂ ನಡೆಯುವುದಿಲ್ಲ. ಇವರು ಹಾಗಂತೇಳಿ ವ್ಯಕ್ತಿಗಳು ಇಬ್ಬರು ಒಳ್ಳೆಯವರೇ, ಆದ್ರೆ ಏನು ಪ್ರತಿ ಒಂದು ಶಿಕ್ಷಣ ಇಲಾಖೆಯಲ್ಲಿ BO ಕಚೇರಿಯಲ್ಲಿ ಎಷ್ಟೆಷ್ಟು ಕಡತಗಳಲ್ಲಿ ರಾಶಿ ಬಿದ್ದಿವೆ. GDPA ಕಚೇರಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ, ಆದ್ರೆ BO ಕಚೇರಿ ಅವರ ಕೆಲಸ ಒತ್ತಡದಿಂದ ಗೊತ್ತಿಲ್ಲ. ಹಾಗೇನೆ ಪ್ರತಿಯೊಂದು ಕಚೇರಿ ನೋಡಿ ಮಳೆಗಾಲ ಶುರುವಾಯಿತು, ಒಂದು ಪ್ರತಿ ಒಂದು ಈ ನಮ್ಮ ಕಾರ್ಪೊರೇಷನ್ ಏರಿಯಾದಲ್ಲಿ ಇದು ನಮ್ಮ ಲೋಬರ್ ಅವರಿಗೆ ಸಂಬಂಧಪಟ್ಟದ್ದು ಎಲ್ಲೂ ಕೂಡ ತೋರು ಇತ್ಯಾದಿಗಳ ಕೆಲಸವೇ ಆಗ್ಲಿಲ್ಲ. ಹಾಗೆ ಉಂಟು, ಎಲ್ಲೆಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಷ್ಟೇ. ಹಾಗಾದ್ರೆ ಏನು ಇಲ್ಲಿ ಯಾವತ್ತೇ ಕೆಲಸ ಆಗದಿದ್ರೆ ನಮ್ಮ ಜನಪ್ರತಿನಿಧಿಗಳು ನಿಜವಾಗಿಯೂ ಪ್ರತಿ ಏರಿಯಾದ ಭೇಟಿ ಕೊಡದೆ ಇದ್ರೆ ಏನು ಪ್ರಯೋಜನ ಹೇಳಿ? ಅದಕ್ಕೆ ನಾನು ಇನ್ನೊಂದು ಜಿಲ್ಲೆಯವನಾದರೂ ಕೂಡ ನಾನು ಫೋನ್ ಮಾಡಿದ ಉದ್ದೇಶ ಏನಂದ್ರೆ, ನಮ್ಮ 2 MLAಗಳು ಇದರಿಂದ ಪಾಠ ಕಲಿತು ಅವರು ಏನು ಮಧ್ವರಾಜರು ಕೈಗೊಂಡಿದ್ದಾರೆ ಈ ಕ್ರಮ, ಪ್ರತಿ ಕಚೇರಿಗೆ ಹೋಗಿ ಕೆಲಸ ಆಗುತ್ತವೇ ಇಲ್ಲವೇ ಎನ್ನುವ ಇದನ್ನು ದಯವಿಟ್ಟು ಮಾಡಲಿ. ವರ್ಷದಲ್ಲಿ ನೋಡಿ, ಅದಕ್ಕಾಗಿ ನಾವು ನಿಜವಾಗಿಯೂ ಈ ಸಲ ಅದು ಲಾಸ್ ಆದದ್ದು ಕೂಡ ಇದೇ ಕಾರಣಕ್ಕಾಗಿ. ಸುಮ್ಮನೆ ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡಿದ್ರೆ ಏರಿಕೆ ಭೇಟಿ ಕೊಡದಿದ್ರೆ ಅದಕ್ಕೆ ಹೇಳಿದ್ದೆ ನಾನು. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಅವರು ಅಭಿನಂದಿಸಿ ತಮಗೆ ಹೇಳ್ತಾ ಇದ್ರು. ಅವರ ಭಾಗದ ಶಾಸಕರು ಕೂಡ ಅದನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ರು. ಈಗ ಮತ್ತೊಬ್ರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರಿಗೆ?
ಕಡಪಾಡಿ ಹೌದು, ಕಟ್ಪಾಡಿ ಸುಭಾಷ್ ನಗರ. ಸುಭಾಷ್ ನಗರದಿಂದ ಹೇಳಿ. ಏನು ಸಮಸ್ಯೆ ಇದೆ ಅಥವಾ ಶಾಸಕರೊಂದಿಗೆ ಏನಾದರೂ ಮಾತಾಡ್ಲಿಕ್ಕಿದೆಯಾ? ನಾವು ಜಾಗಕ್ಕೆ ಅರ್ಜಿ ಕೊಟ್ಟಿದ್ದೇವೆ ಸರ್, ವಿನಯ್ ಕುಮಾರ್ ಸರಕೆ ಅವ್ರ ಹತ್ರ. ಇನ್ನು ಆ ಜಾಗದ ಅರ್ಜಿ ಬರ್ಲಿಲ್ಲ ಸರ್. ನಾವು 2 ವರ್ಷ ಆಯ್ತು ಈಗ ಜಾಗಕ್ಕೆ ಅರ್ಜಿ ಹಾಕಿ. ಎಸ್, ಓಕೆ. ಕಟ್ಪಾಡಿ ಪಂಚಾಯತಿಗೆ ಕೊಟ್ಟಿದ್ದೇವೆ. ಜಾಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾನು ಉಡುಪಿ ಅದು ಕಾಪು ವಿಧಾನಸಭಾ ಕ್ಷೇತ್ರ. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಎಲ್ಲ VA ಮತ್ತು PDOಗಳ ಮೀಟಿಂಗ್ ಕರೆದಿದ್ದೇನೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನು ಗೊತ್ತುಪಡಿಸಬೇಕು, ಮತ್ತು ಎಷ್ಟು ಅರ್ಜಿಗಳು ಬಂದಿದೆ, ನಿವೇಶನ ಇಲ್ಲ, ಜಾಗ ಇಲ್ಲ ಅಂತ ಅರ್ಜಿಗಳು ಬಂದಿದೆ, ಅದನ್ನು ಪರಿಶೀಲನೆ ಮಾಡಬೇಕು. ಮತ್ತು ಭೂಮಿ ಇಲ್ಲದವರಿಗೆ ಮಾತ್ರ ಭೂಮಿ ಕೊಡಬೇಕು, ಬಿಟ್ಟರೆ ಯಾವುದೋ ಒಂದು ಭೂಮಿ ಇಟ್ಕೊಂಡು ಪುನಃ ಇನ್ನೊಂದು ಸಿಕ್ಕಲಿ ಅಂತ ಹೇಳುವವರಿಗೆ ಕಡ್ಡಾಯವಾಗಿ ಅವರನ್ನು ತೆಗೆದುಹಾಕಬೇಕು ಪಟ್ಟಿಯಿಂದ. ಯಾರಿಗೆ ನಿಜವಾಗಿ ಭೂಮಿ ಇಲ್ಲ, ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವರನ್ನು ಹುಡುಕಿ ನಿವೇಶನ ಕೊಡಿಸ್ಬೇಕು. ಅದಕ್ಕಾಗಿ ಸರ್ಕಾರಿ ಭೂಮಿ ಎಷ್ಟಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದರೆಲ್ಲ ಪಟ್ಟಿ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲೇ ನಾವು ನಿವೇಶನವನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸರ್, ಈಗ ನಾನು ಕೇಳಬೇಕು, ಕಂದಾಯ ಇಲಾಖೆಗೆ ತಾವು ಆಜ್ಞೆಯನ್ನೇನೋ ಮಾಡಿದ್ದೀರಿ, ಗೋಮಾಳದ ಜಾಗಗಳನ್ನು ಉಳಿಸುವಂಥ ಯಾವುದಾದ್ರೂ ಪ್ರಯತ್ನ ನಮ್ಮಿಂದ ನಡೀತಾ ಇದೆಯಾ ಈಗ? ಅಲ್ಲ, ಈಗ ಏನಾಗಿದೆ, ಗೋಮಾಳದಲ್ಲಿ ಮನೆ ಕಟ್ಟಿದ್ದಾರೆ. ಈಗ ಮನೆ ಕಟ್ಟಿ ಆಗಿದೆ. ಈಗ ಗೋಗಳಂತೂ ಇಲ್ಲ, ಅವರಿಗೆ ಗೋಗಳಿಲ್ಲ ಅಂತ ಅಲ್ಲ, ಈಗ ಅದು ಇನ್ನೊಂದು ಚರ್ಚೆ ಆಗುತ್ತೆ. ಈಗ ನಾವು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ ಭಾರತ. ನೀವು ಗೋಗಳಿಲ್ಲ ಅಂತ ಹೇಗೆ ಹೇಳ್ತೀರಿ? ಇರಲಿ, ಈಗ ಗೋಮಾಳದಲ್ಲಿ ಮನೆ ಕಟ್ಟಿದ್ದಾರೆ, ಅವರಿಗೆ ಡಿನೋಟಿಸ್ ಆಗೋದಿಲ್ಲ. ಸೊ ನಾವು ಅದನ್ನು ಈಗ ಜನರಿಗೆ ಡಿನೋಟಿಸ್ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಗೋಮಾಳ ಎಲ್ಲೆಲ್ಲಿ ಉಡುಪಿಯಲ್ಲಿ ಬರುತ್ತೆ, ಡೀಮ್ಡ್ ಫಾರೆಸ್ಟ್ ಎಲ್ಲೆಲ್ಲ ಬರುತ್ತೆ, ಎಲ್ಲೆಲ್ಲಿ ಜನ ಮನೆ ಕಟ್ಟಿದ್ದಾರೆ, ಅವ್ರಿಗೆ ಯಾವ ಸಮಸ್ಯೆಯಿಂದ ಡಿನೋಟಿಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಪಟ್ಟಿ ಮಾಡಿ ನಾನೇ ಸ್ವತಃ ಕಂದಾಯ ಮಂತ್ರಿಗಳ ಹತ್ರ ಹೋಗಿ ಅದನ್ನು ರಿಸರ್ವ್ ಮಾಡಿ ಅದನ್ನು ಜನರಿಗೆ ಹಕ್ಕುಪತ್ರ ನೀಡುವ ರೀತಿಯಲ್ಲಿ ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ, ಮಾಡಿ ಅಂತ ಈಗಾಗಲೇ ಎಲ್ಲ VAಗಳು ಮತ್ತು PDOಗಳನ್ನು ಕರೆದು ಹೇಳಿದ್ದೇನೆ. ಎಸ್, ನಮ್ಮ ಅವಧಿ ಮುಗಿತಾ ಬಂತು ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೀವು ಸ್ಪಂದನದವರು ನನ್ನನ್ನು ಯಾವಾಗೆಲ್ಲ ಕರಿತೀರಿ ಆವಾಗ ನಾನು ಬರಲಿಕ್ಕೆ ತಯಾರಿದ್ದೇನೆ. ಯಾರು ಕೂಡ ಯಾವುದೇ ವಿಚಾರದಲ್ಲಿ ನನ್ನ ಹತ್ರ ಫೋನಲ್ಲಿ ಮಾತಾಡ್ಬೋದು, ಟಿವಿಯಲ್ಲಿಯೇ ಮಾತಾಡಬೇಕಾಗಿಲ್ಲ. ನಾನು ಪ್ರತಿ ದಿವಸ ನನ್ನ ಕಚೇರಿಯಲ್ಲಿ ಇರ್ತೇನೆ, ಆ ಸಮಯ ಕೂಡ ಪೇಪರ್ನಲ್ಲಿ ಹಾಕ್ತೇನೆ. ನನ್ನ ಕಚೇರಿಗೆ ಕೂಡ ನೇರವಾಗಿ ಬರ್ಬೋದು. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಜನರು ಒಟ್ಟಿಗಿದ್ದೇವೆ. ನನಗೆ ಬಹಳ ಪ್ರಥಮ ಆದ್ಯತೆ ಜನರು, ಮತ್ತೆ ಎಲ್ಲವೂ ನಂತರ. ಹಾಗಾಗಿ ಜನರ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧ ಮತ್ತು ಬದ್ಧ. ಎಸ್, ಓಕೆ ಸರ್. ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ. ಧನ್ಯವಾದಗಳು ಸರ್. ಓಕೆ ವೀಕ್ಷಕರೇ, ಇದಿಷ್ಟು ಉಡುಪಿಯ ಶಾಸಕರಾಗಿರುವಂಥ ಪ್ರಮೋದ್ ಮಧ್ವರಾಜ್ ಅವರು ತಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರದ ರೂಪವಾಗಿ ಹೇಳಿರುವಂಥ ಮಾತುಗಳು. ಮುಂದಿನ ವಾರ ಮತ್ತೊಂದು ಕ್ಷೇತ್ರದ ಶಾಸಕರೊಂದಿಗೆ ತಮ್ಮನ್ನು ಭೇಟಿ ಮಾಡಿಸುವಂಥ ಕೆಲಸವನ್ನು ಮಾಡುತ್ತೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ ವಾಹಿನಿ.